ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮದ ಕೊಡೇರಿ ಎಂಬಲ್ಲಿ ಜಿಂಕೆಯೊಂದು ಆಹಾರವನ್ನ ಹುಡುಕಿಕೊಂಡು ಬಂದಿದ್ದು ಅದನ್ನು ಕಂಡ ನಾಯಿಯೊಂದು ಜಿಂಕೆಯನ್ನ ಅಟ್ಟಾಡಿಸಿದೆ. ಹೊಳಗೆ ಬಿದ್ದ ಜಿಂಕೆಯನ್ನ ನಾಯಿ ಕೂಡ ಹೊಳಗೆ ಹಾರಿ ಮತ್ತೆ ಅಟ್ಟಾಡಿಸಿಕೊಂಡು ಹೋಗಿದ್ದಲ್ಲದೆ ನಾಯಿ ಜಿಂಕೆಯನ್ನ ಬೆನ್ನಟ್ಟುವ ಸಂದರ್ಭ ಅದರ ಹಿಂಬಾಕಕ್ಕೆ ಕಚ್ಚಿ ಗಾಯಗೊಳಿಸಿದೆ. ಕೊನೆಗೆ ಇದನ್ನ ಕಂಡ ಅಲ್ಲಿನ ಕೆಲವು ನಿವಾಸಿಗಳು ಜಿಂಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಅದನ್ನ ಹತ್ತಿರದ ಪಶು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯರ ಮೂಲಕ ಚಿಕಿತ್ಸೆಯನ್ನ ನೀಡಿ ಉಪಚರಿಸಿದ್ದಾರೆ. ಆದರೆ ಜಿಂಕೆ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದೆ. ಏನೋ ಈ ಘಟನೆ ಬಗ್ಗೆ ಅರಣ್ಯಾಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ.